ಉಡುಪಿಯ ಮಣಿಪಾಲದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಗ್ರಾಮೀಣ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಕಾರ್ಯಕ್ರಮ ಕೆನರಾ ಉತ್ಸವಕ್ಕೆ ಚಾಲನೆ ನೀಡಲಾಯಿತು। 2 ದಿನಗಳ ಕಾಲ ಈ ಕಾರ್ಯಕ್ರಮ ನಡೆಯಲಿದ್ದು 20ಕ್ಕೂ ಹೆಚ್ಚು ತಮ್ಮ ಅಂಗಡಿಗಳಲ್ಲಿ ಉತ್ಪನ್ನಗಳನ್ನು ಪ್ರದರ್ಶನ ಏರ್ಪಡಿಸಲಾಗಿದೆ। ಆಯುರ್ವೇದಿಕ್ ಉತ್ಪನ್ನಗಳು, ಕರಕುಶಲ ಪ್ರತಿಮೆಗಳು, ಮನೆಗಳಲ್ಲಿ ತಯಾರಿಸಿದ ಸಾಂಬಾರು ಪದಾರ್ಥಗಳು, ತಿಂಡಿ ತಿನಿಸುಗಳು, ಕ್ರಾಫ್ಟ್, ಮಣ್ಣಿನ ಪಾತ್ರೆ ಹೀಗೆ ವಿವಿಧ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಕಾರ್ಯಕ್ರಮ ಇದಾಗಿದೆ। ಕಾರ್ಯಕ್ರಮವನ್ನು ಗ್ರಾಮೀಣ ಅಭಿವೃದ್ಧಿ ನಿರ್ದೇಶಕರಾದ ಗುರುದತ್ ಉದ್ಘಾಟಿಸಿದ್ದು, ಬಳಿಕ ಮಾತನಾಡಿದ ಅವರು ಕೆನರಾ ಬ್ಯಾಂಕ್ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತಮ್ಮದೇ ಆದ ಪಾತ್ರ ನಿರ್ವಹಿಸುತ್ತಿದೆ। ಸಾಲ ಸೌಲಭ್ಯಗಳ ಮೂಲಕ ಗ್ರಾಮೀಣ ಜನರ ಜೀವನ ಹಾಗೂ ಅವರ ವೃತ್ತಿಗೆ ಕೊಡುಗೆಗಳನ್ನು ನೀಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು। ಈ ಸಂದರ್ಭ ಕೆನರಾ ಬ್ಯಾಂಕ್ನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಪ್ರದೀಪ್ ಆರ್ ಭಕ್ತ, ಜನರಲ್ ಮ್ಯಾನೇಜರ್ ರಾಮ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು। ಕಸ್ಟಮರ್ ಮತ್ತೆ ಬ್ಯಾಂಕ್ ಅವರ ಮಧ್ಯೆ ಏನು ರಿಲೇಶನ್ಶಿಪ್ ಇರುತ್ತೆ, ಬಹಳ ಅದ್ಭುತವಾದಂಥ ರಿಲೇಶನ್ಶಿಪ್। ಮೋಸ್ಟ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥವ್ರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡುವಂಥವ್ರನ್ನ ಬಹಳ ಗೌರವಯುತವಾಗಿ ನೋಡುವಂಥದ್ದು ಇರ್ಬೋದು। ಆ ಗ್ರಾಮೀಣ ಭಾಗದಲ್ಲಿ ಅವರು ಬೆಳೀತಕ್ಕಂಥ ಕೆಲವು ಬೆಳೆಗಳು, ಹಾಲು, ಮೊಸರು, ತುಪ್ಪದಿಂದ ಹಿಡಿದು ಎಲ್ಲ ಬಹಳ ಪ್ರೀತಿಯಿಂದ ತಂದುಕೊಟ್ಟು ವತಿಯಿಂದ ಕೆನರಾ ಬಜಾರ್ ಅಂದರೆ ಈ ಸಣ್ಣ ಉದ್ಯಮಿಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವ ಒಂದು ಸಣ್ಣ ಪ್ರಯತ್ನವನ್ನು ನಾವು ಇಲ್ಲಿ ಇವತ್ತು ಮಾಡಿದ್ದೇವೆ। ಈ ಕಾರ್ಯಕ್ರಮ ಇವತ್ತು ಮತ್ತು ನಾಳೆ 2 ದಿನ ನಡೆಯಲಿಕ್ಕಿದೆ। ಈಗಾಗಲೇ ಸುಮಾರು 26 ಬೇರೆ ಬೇರೆ ಥರದ ಸಣ್ಣ ಉದ್ಯಮಿಗಳು ಇಲ್ಲಿ ಬಂದು ತಮ್ಮ ಉತ್ಪನ್ನಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ। ಅದು ಕಾಟನ್ ಬ್ಯಾಗ್ಸ್ ಇರ್ಬೋದು, ಫಿನಾಯಿಲ್ಸ್ ಇರ್ಬೋದು, ಅಥವಾ ಹಪ್ಪಳ ಸಂಡಿಗೆ ಅಂತ ಐಟಮ್ ಇರ್ಬೋದು, ಅಥವಾ ಬ್ಯಾಗ್ಸ್, ಅಥವಾ ರೆಡಿಮೇಡ್ ಗಾರ್ಮೆಂಟ್ಸ್ ಇದೆ, ಮಸಾಲಾ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ, ಬ್ಲೀಚಿಂಗ್ ಆ್ಯಂಡ್ ಸೋಪ್ ಆಯಿಲ್, ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ, ಡ್ರೆಸ್ ಮೆಟೀರಿಯಲ್ಸ್, ಫ್ಯಾನ್ಸಿ ಕ್ಲೋತಿಂಗ್, ಟಾಯ್ಸ್, ಕ್ಯಾಂಡಲ್ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಐಟಮ್ಗಳನ್ನು ಇಲ್ಲಿ ನಮ್ಮಲ್ಲಿ ಈ ಸ್ಟಾಲಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ। ಮಹಿಳೆಯರಿಗೆ ಒಂದು ಮಾರುಕಟ್ಟೆಯನ್ನು ಒದಗಿಸಬೇಕು, ಅವರು ತಮ್ಮ ಜೀವನದಲ್ಲಿ ಬ್ಯಾಂಕಿನ ವತಿಯಿಂದ ಮುಂದಿನ 2 ದಿನಗಳ ಕಾಲ 12 ಮತ್ತು 13 ನಾವು ಮಹಿಳಾ ಉದ್ಯಮಿಗಳಿಗೆ ಒಂದು ಉತ್ಸಾಹವನ್ನು ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಕೆನರಾ ಉತ್ಸವ ಅಂತ ಹೇಳಿ। ಇದರ ಮೂಲ ಉದ್ದೇಶ ಏನಂತ ಹೇಳಿದರೆ, ಸರ್ವಪ್ರಥಮವಾಗಿ ಮಹಿಳೆಯಲ್ಲಿರುವ ಉದ್ಯಮಶೀಲತಾ ಗುಣಲಕ್ಷಣವನ್ನು ಹೊರಗೆ ತರುವಂಥದ್ದು। ಅವರಿಗೆ ಒಂದು ಮಾರುಕಟ್ಟೆಯ ಒಂದು ವೇದಿಕೆಯನ್ನು ನಾವು ಒದಗಿಸಿಕೊಟ್ಟಾಗ ಅವರು ನಿಜವಾಗಿ ಅವರಲ್ಲಿರುವ ಒಂದು ಉದ್ಯಮಶೀಲ ಗುಣಲಕ್ಷಣವನ್ನು ಗುರುತಿಸಿಕೊಂಡು ಅದು ತನ್ನಿಂತಾನೇ ಹೊರಗೆ ಬರಲಿ ಅನ್ನೋದು ನಮ್ಮ ಮೊದಲ ಉದ್ದೇಶ। ಎರಡನೇದೇನು ಅಂತ ಹೇಳಿದರೆ, ಹೀಗೆ ಉಚಿತವಾದ ಮಳಿಗೆಗಳನ್ನು ಅವರಿಗೆ ಒದಗಿಸಿಕೊಟ್ಟಾಗ ಅವರಲ್ಲಿರುವಂತಹ ಒಂದು ಮಾರುಕಟ್ಟೆ ಕೌಶಲ್ಯತೆ ಕೂಡ ಹೊರಗೆ ಬರ್ತದೆ, ಅವರಿಗೊಂದು ಅನುಭವ ಬರ್ತದೆ, ಹೇಗೆ ನಾವು ಗ್ರಾಹಕರನ್ನು ಆಕರ್ಷಿಸಬಹುದು, ಯಾವ ರೀತಿ ಮಳಿಗೆಯನ್ನು ನಾವು ಏರ್ಪಾಡು ಮಾಡಬಹುದು, ಪ್ಯಾಕಿಂಗ್ ಯಾವ ರೀತಿ ಮಾಡಿದರೆ ಗ್ರಾಹಕರು ಮೆಚ್ಚುತ್ತಾರೆ, ಈ ರೀತಿಯ ಮಾರುಕಟ್ಟೆಯ ಕೌಶಲ್ಯತೆ, ಒಂದು ಉದ್ಯಮಶೀಲತೆ, 2 ಮಾರುಕಟ್ಟೆಯ ಕೌಶಲ್ಯತೆ, 3ನೇದು ಆರ್ಥಿಕ ಸಬಲತೆ।